ನಮಸ್ಕಾರ. ಸುದ್ದಿಗೊಂದು ಗುದ್ದು ಸಂಜೆಯ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಮತ್ತೊಂದು ಆಘಾತ ಎದುರಾಗಿರುವಂತದ್ದು. ಉಡುಪಿ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ, ಉಡುಪಿ ಜಿಲ್ಲೆಯಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ. ನಾವು ಬೆಳಗಿನ ವೇಳೆ ಗಮನಿಸ್ತಾ ಇದ್ವಿ, ಅಲ್ಲಿ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದಂತಹ ವ್ಯಕ್ತಿಯೊಬ್ಬರನ್ನ 2 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆತ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಇದೀಗ ಅವರ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ನಲ್ಲಿ ಆತ ಕೂಡ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ಇದೀಗ ತಿಳಿದು ಬಂದಿದೆ. ಹೃದಯಾಘಾತದಿಂದ ಮಣಿಪಾಲ KMC ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ರು. ಮೇ 13ರಂದು ಸಂಜೆ ಅವರಿಗೆ ಹೃದಯಾಘಾತ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅವರ ಗಂಟಲ ದ್ರವದ ಮಾದರಿಯನ್ನ ಸಂಗ್ರಹ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು. ಇವತ್ತು ಸಂಜೆಯ ವೇಳೆಗೆ ರಿಪೋರ್ಟ್ ಲಭಿಸುವಂತಹ ಬಗ್ಗೆ ಬೆಳಗ್ಗಿನ ವೇಳೆ ಮಾಹಿತಿಗಳು ಲಭಿಸಿತ್ತು. ಅದರಂತೆ ಈಗ ಆ ರಿಪೋರ್ಟ್ಗಳು ಬಂದಿದೆ. ಅದರಲ್ಲಿ ಆ ವ್ಯಕ್ತಿ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ತಿಳಿದು ಬಂದಿದೆ. ಈ ಮೂಲಕ ಇಷ್ಟು ದಿನಗಳ ಕಾಲ ನಿರಾಳವಾಗಿದ್ದಂತಹ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾಗೆ ಮೊದಲ ಬಲಿ ಆಗಿದೆ. ಈಗಾಗಲೇ ಗ್ರೀನ್ ಝೋನ್ ನಲ್ಲಿ ಗುರುತಿಸಿಕೊಂಡಿರುವಂತದ್ದು, ಅನೇಕ ಚಟುವಟಿಕೆಗಳು ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು, ಚಟುವಟಿಕೆಗಳು ಆರಂಭಗೊಂಡಿದೆ. ಬಸ್ಗಳ ಓಡಾಟವನ್ನು ಕೂಡ ಉಡುಪಿ ಜಿಲ್ಲೆಯಲ್ಲಿ ಆರಂಭ ಮಾಡಲಾಗಿರುವಂತದ್ದು. ಸೊ ಇನ್ನೇನು ನಾವು ಸಂಪೂರ್ಣವಾಗಿ ಇದರಿಂದ ಹೊರಗೆ ಬಂದಿದ್ದೀವಿ ಎನ್ನುವಂತಹ ಹಂತದಲ್ಲಿ ಜಿಲ್ಲೆಗೆ ಎದುರಾಗಿರುವಂತಹ ಕಂಟಕ ಅಂದ್ರೆ ಪಾಸಿಟಿವ್ ಪ್ರಕರಣಗಳು ಕಂಡು ಬರಬಹುದು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆಯಾಗಿತ್ತು. ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಇತ್ತು. ಹೊರ ರಾಜ್ಯಗಳು ಮತ್ತು ವಿದೇಶಗಳಿಂದ ಬರುವಂತವರಿಗೆ ಕ್ವಾರಂಟೈನ್ ನ ವ್ಯವಸ್ಥೆಯನ್ನ ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗಿತ್ತು. ಹೀಗಾಗಿ ಊರಿನವರು ಅಥವಾ ಜಿಲ್ಲೆಯ ಮಂದಿ ಭಯ ಪಡಬೇಕಾದಂತಹ ಅವಶ್ಯಕತೆಗಳಿಲ್ಲ ಅನ್ನುವಂತಹ ವಿಚಾರಗಳನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದ್ರೆ ಇದೀಗ ಹೊರ ರಾಜ್ಯ ಅಂದ್ರೆ ಮಹಾರಾಷ್ಟ್ರದಿಂದ ಬಂದಿರುವಂತಹ ವ್ಯಕ್ತಿ ಏನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ, ಅವರು ಕೂಡ ಸೋಂಕಿಗೆ ತುತ್ತಾಗಿದ್ರು ಎನ್ನುವಂತಹ ವಿಚಾರಗಳು ಇದೀಗ ತಿಳಿದು ಬರ್ತಾ ಇದೆ. ಬದುಕಿನ 54 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಹೃದಯಾಘಾತದಿಂದ ಮಣಿಪಾಲ KMC ಆಸ್ಪತ್ರೆಗೆ ದಾಖಲಾಗಿದ್ರು. ಮೇ 13ರಂದು ಸಂಜೆ ಹೃದಯಾಘಾತ ಆಗಿತ್ತು. ಆರಂಭದಲ್ಲಿ ಕುಂದಾಪುರದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂತ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಆದರೆ ನೋವು ಉಲ್ಬಣಗೊಂಡ ಪರಿಣಾಮ ಮಣಿಪಾಲ KMCಗೆ ಇವರನ್ನ ಶಿಫ್ಟ್ ಮಾಡಲಾಗಿತ್ತು. ಮೇ 13ರ ರಾತ್ರಿಯೇ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿತ್ತು. ಮೇ 14ರ ಬೆಳಿಗ್ಗೆ ನಿಧನರಾಗಿದ್ರು. ಮಹಾರಾಷ್ಟ್ರದಿಂದ ಬಂದ ಕಾರಣ ಕೊರೋನಾ ಶಂಕೆ ಹಿನ್ನೆಲೆಯಲ್ಲಿ ಗಂಟಲ ದ್ರವದ ಮಾದರಿಯನ್ನ ಸಂಗ್ರಹ ಮಾಡಿಕೊಂಡು ಕಳಿಸಲಾಗಿತ್ತು. ಸೊ ಇದೀಗ ಅವರು ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ, ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಶ್ರೀಕಾಂತ್. ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀಕಾಂತ್? ಅಂದ್ರೆ ಸಂಜೆ ವೇಳೆಗೆ ರಿಪೋರ್ಟ್ಗಳು ಸಿಗುವಂತ ನಿರೀಕ್ಷೆಗಳಿತ್ತು. ರಿಪೋರ್ಟ್ ಲಭಿಸಿದೆ. ಆ ಮೂಲಕ ಆ ವ್ಯಕ್ತಿ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇರುವಂತದ್ದು. ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಹೌದು ಗೌತಮ್, ಏನಂತ ಹೇಳಿದ್ರೆ ಒಂದು ಕೊರೋನಾಗೆ ಉಡುಪಿ ಜಿಲ್ಲೆಯಲ್ಲಿ ಇದೀಗ ಮೊದಲ ಬಲಿಯಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳ ಹಿಂದೆ ಮುಂಬೈನಿಂದ ಬಂದಿರತಕ್ಕಂಥ ವ್ಯಕ್ತಿಗೆ ಇದೀಗ ಕೊರೋನಾ ಸೋಂಕು ದೃಢಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಏನೋ ಒಂದು 54 ವರ್ಷ ಪ್ರಾಯದ ವ್ಯಕ್ತಿಗೆ ಇದೀಗ ಕೊರೋನಾ ಸೋಂಕು ದೃಢಪಟ್ಟಿರ್ತಕ್ಕಂಥದ್ದು. ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಯು ಕೂಡ ಏನೊಂದು ಕೊರೋನಾ ಸೋಂಕು ಒಂದು ದೃಢಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೇ 13ರಂದು ಆ ವ್ಯಕ್ತಿಗೆ ಏನೊಂದು ಸಣ್ಣ ಪ್ರಮಾಣದಲ್ಲಿ ಸಾಕಷ್ಟು ಒಂದು ಎದೆನೋವು ಕಾಣಿಸಿಕೊಂಡಿತ್ತು. ಆ ಬಳಿಕ ಆತನನ್ನ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳಿಸಿಕೊಡಲಾಗಿತ್ತು. ಅಲ್ಲಿನ ವೈದ್ಯರು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲು ಸಲಹೆಯನ್ನ ನೀಡ್ತಾರೆ. ಆ ಬಳಿಕ ಆ ವ್ಯಕ್ತಿಯನ್ನು ನೇರವಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆ ಬಳಿಕ ಅಂತ ಹೇಳಿದ್ರೆ 13ರ ರಾತ್ರಿ ಅವರಿಗೆ ಏನೋ ಒಂದು ಎದೆ ಭಾಗಕ್ಕೆ ಏನೊಂದು ಶಸ್ತ್ರಚಿಕಿತ್ಸೆ ಆಗ್ತದೆ. ನಂತರ ಮೇ 14ರ ಸಂಜೆ ಆ ವ್ಯಕ್ತಿ ಏನೊಂದು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಬಳಿಕ ಆ ವ್ಯಕ್ತಿಯ ಗಂಟಲು ದ್ರವ ಪರೀಕ್ಷೆಗಾಗಿ ಕಳಿಸಿಕೊಡಲಾಗುತ್ತೆ. ಆದ್ರೆ ಇಂದು ಸಂಜೆ ಆತನ ಪರೀಕ್ಷಾ ವರದಿ ಬಂದಿದ್ದು ಅದು ಕೊರೋನಾ ಪಾಸಿಟಿವ್ ಆಗಿ ದೃಢಪಟ್ಟಿದೆ ಅಂತಕ್ಕಂಥದ್ದು ಇದೀಗ ಏನೊಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಗೌತಮ್. ಅಂದ್ರೆ ಶ್ರೀಕಾಂತ್, ಇವರು ಏನೋ ಮಹಾರಾಷ್ಟ್ರ ಅಥವಾ ಮುಂಬೈನಿಂದ ಬಂದಿದ್ರು, ಯಾವಾಗ ಬಂದಿದ್ರು ಖಚಿತವಾಗಿ ಅನ್ನುವಂಥದ್ದು, ಆ ಡೇಟ್ ಏನಾದ್ರು ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯ ಇದೆ ಅಥವಾ ಬಂದಿರುವಂತಹ ಸಂದರ್ಭದಲ್ಲಿ ಅವರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಲಾಗಿತ್ತಾ ಅನ್ನುವಂಥದ್ದು ಶ್ರೀಕಾಂತ್ ಇಲ್ಲಿ?
ಖಂಡಿತವಾಗಿ ಗೌತಮ್ ಅವರು ಯಾವ ದಿನಾಂಕಕ್ಕೆ ಬಂದಿದ್ರು ಅಂತಕ್ಕಂತಹ ಸ್ಪಷ್ಟತೆ ಇದುವರೆಗೂ ಕೂಡ ಯಾರು ಕೊಟ್ಟಿಲ್ಲ. ಅಂತ ಹೇಳಿದ್ರೆ ಅವರು ಬಂದಿರತಕ್ಕಂಥದ್ದು ಶಿರೂರು ಚೆಕ್ ಪೋಸ್ಟ್ ನ ಮುಖಾಂತರವಾಗಿ ಅಲ್ಲಿ ತಪಾಸಣೆಯನ್ನು ನಡೆಸಿ ಅವರು ನೇರವಾಗಿ ಕೋಟೇಶ್ವರದ ಕ್ವಾರಂಟೈನ್ ಕೇಂದ್ರಕ್ಕೆ ಬರ್ತಾರೆ. ಕುಂದಾಪುರದ ಪ್ರಧಾನ ಕ್ವಾರಂಟೈನ್ ಕೇಂದ್ರವಾಗಿರ್ತಕ್ಕಂತಹ ಏನೊಂದು ಕೋಟೇಶ್ವರ ವರದರಾಜ್ ಶೆಟ್ಟಿ ಏನೊಂದು ಕ್ವಾರಂಟೈನ್ ಕೇಂದ್ರಕ್ಕೆ ಬರ್ತಾರೆ. ಅಲ್ಲಿ ಅವರನ್ನ ಮತ್ತಷ್ಟು ತಪಾಸಣೆಗೆ ಒಳಪಡಿಸಿ ಮತ್ತೆ ಕುಂದಾಪುರದಲ್ಲಿರ್ತಕ್ಕಂಥ ಏನೊಂದು ಕ್ವಾರಂಟೈನ್ ಕೇಂದ್ರಕ್ಕೆ ಅವರನ್ನ ಕುಟುಂಬ ಸಮೇತರಾಗಿ ಅವರನ್ನ ರವಾನಿಸ್ತಾರೆ. ಆ ಬಳಿಕ ಅವರಿಗೆ ಬರುವಾಗಲೇ ಸ್ವಲ್ಪ ಮಟ್ಟಿನಲ್ಲಿ ಎದೆನೋವು ಇತ್ತು ಅಂತಕ್ಕಂಥದ್ದು ಅವರ ಕುಟುಂಬ ಮೂಲಗಳು ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನೊಂದು 13ನೇ ತಾರೀಕಿನ ಬೆಳಗ್ಗೆ ಅವರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಎದೆನೋವು ಕಾಣಿಸಿಕೊಂಡಿತ್ತು. ಆ ಬಳಿಕ ಅವರು ನೇರವಾಗಿ ಏನೊಂದು ಅಧಿಕಾರಿಗಳ ಮೂಲಕ ಸಂಪರ್ಕಿಸಿ ಆ ಬಳಿಕ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ಅವರನ್ನ ರವಾನಿಸ್ತಾರೆ. ಅಲ್ಲಿ ಕೂಡ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಮತ್ತೆ ಮಣಿಪಾಲಕ್ಕೆ ಕೂಡ ಕೊಂಡೊಯ್ಯಲಾಗ್ತದೆ. ಎಲ್ಲ ಅಂತ ಹೇಳಿದ್ರೆ ಅವರು ಅಂತ ಹೇಳಿದ್ರೆ ಪ್ರಯಾಣದಿಂದ ಬರುವಾಗಲೇ ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಎದೆನೋವು ಇತ್ತು ಅಂತಕ್ಕಂಥದ್ದು ಇದೀಗ ಸದ್ಯದ ಒಂದು ಏನಂತ ಜಿಲ್ಲೆಯ ಜನರು ಒಂದು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಗೌತಮ್. ಎಸ್, ಇನ್ನು ಕ್ವಾರಂಟೈನ್ ಕೇಂದ್ರದಲ್ಲಿ ಇವರನ್ನ ಹೇಗೆ ಟ್ರೀಟ್ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದಂದ್ರೆ ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ ಒಂದು ಕೋಣೆಯಲ್ಲಿ ಅನೇಕರಿಗೆ ವ್ಯವಸ್ಥೆಗಳನ್ನ ಮಾಡಲಾಗಿರುತ್ತೆ. ಆದ್ರೆ ಅಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವಂತಹ ವ್ಯವಸ್ಥೆಗಳಾಗಿರುತ್ತೆ. ಆದ್ರೂ ಕೂಡ ಅವರು ಊಟ ಮಾಡುವಂತ ಸಂದರ್ಭದಲ್ಲಿ ಅಥವಾ ಶೌಚಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಎಲ್ಲೋ ಇನ್ನೊಬ್ಬರ ನೇರ ಸಂಪರ್ಕಕ್ಕೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಸೊ ಇವರು ಕ್ವಾರಂಟೈನ್ ಆಗಿದ್ದಂತಹ ಕೇಂದ್ರದಲ್ಲಿ ಅಂತಹ ಸನ್ನಿವೇಶಗಳು ಏನಾದ್ರೂ ಆಗಿದೆ, ಈ ಬಗ್ಗೆ ಡೀಟೇಲ್ಸ್ ಏನಾದ್ರೂ ಇದೆಯಾ ಅನ್ನುವಂಥದ್ದು ಶ್ರೀಕಾಂತ್ ಈಗ? ಖಂಡಿತವಾಗಿ ಗೌತಮ್, ಅಂತ ಹೇಳಿದ್ರೆ ಅವರು ಕ್ವಾರಂಟೈನ್ ಕೇಂದ್ರದಲ್ಲಿ ಏನೋ ಒಂದು ಪ್ರಥಮ ಸಂಪರ್ಕಕ್ಕೆ ಯಾರು ಬಂದಿದ್ದಾರೆ, ಯಾವ ಅಧಿಕಾರಿ ಬಂದಿದ್ದಾರೋ ಅವರನ್ನ ಏನೋ ಒಂದು ಅವರ ಒಂದು ಲಿಸ್ಟ್ ಅನ್ನ ತಯಾರಿಸಿ ಇದೀಗ ಜಿಲ್ಲಾಡಳಿತಕ್ಕೆ ಕಳಿಸಲಾಗಿರ್ತಕ್ಕಂಥದ್ದು. ಮತ್ತೆ ಏನೋ ಒಂದು ಕುಂದಾಪುರ ಆಗಿರ್ಬೋದು ಮತ್ತು ಮಣಿಪಾಲದಲ್ಲಿ ಆಗಿರ್ಬೋದು ಅವರಿಗೆ ಯಾರು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೋ ಅವರ ಏನಾದ್ರೆ ಒಂದು ವೈದ್ಯರಾಗಿರ್ಬೋದು ಮತ್ತು ದಾದಿಯರಾಗಿರ್ಬೋದು ಅವರನ್ನು ಕೂಡ ಪ್ರಥಮ ಸಂಪರ್ಕಕ್ಕೆ ಬಂದಿರತಕ್ಕಂಥವರನ್ನು ಕೂಡ ಏನೊಂದು ಕ್ವಾರಂಟೈನ್ ವ್ಯವಸ್ಥೆಯನ್ನು ಕೂಡ ಏನೊಂದು ಇದೀಗ ಮಾಡಲಾಗ್ತಾ ಇದೆ. ಕುಂದಾಪುರದಲ್ಲಿ ಕೂಡ ಸಾಕಷ್ಟು ಅಧಿಕಾರಿಗಳು ಅವರನ್ನ ಏನೋ ಒಂದು ಪ್ರಥಮ ಸಂಪರ್ಕಿಗೆ ಬಂದಿರತಕ್ಕಂಥದ್ದು ಅಂತ ಹೇಳಿ ಇದೀಗ ಪ್ರಥಮ ಮಾಹಿತಿಯಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಅಂತ ಹೇಳಿದ್ರೆ ಬೆಳಗ್ಗೆ ಸ್ವಲ್ಪ ಅಂತ ಹೇಳಿದ್ರೆ ಸೋಂಕು ದೃಢಪಟ್ಟಿರುವುದು ಬೆಳಗ್ಗೆ ಸ್ವಲ್ಪ ಕನ್ಫರ್ಮ್ ಆಗಿತ್ತು, ಬಹುತೇಕವಾಗಿ ಕನ್ಫರ್ಮ್ ಆಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಬೆಳಗಿನಿಂದಲೂ ಕೂಡ ಅಂತ ಹೇಳಿದ್ರೆ ಕುಂದಾಪುರ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಅವರೇ ಉಳಿದಿರ್ತಕ್ಕಂಥ ಕ್ವಾರಂಟೈನ್ ಸೆಂಟರ್ಗಳಲ್ಲಿ ಯಾವ ಅಧಿಕಾರಿಗಳು ಭೇಟಿ ನೀಡಿದ್ದಾರೋ ಅಲ್ಲಿಗೆ ಎಲ್ಲ ಅಧಿಕಾರಿಗಳನ್ನ ಒಂದು ಲಿಸ್ಟ್ ಅನ್ನ ಜಿಲ್ಲಾಡಳಿತ ಕಳಿಸಿಕೊಳ್ಳಲಾಗಿದೆ. ಅವರನ್ನು ಕೂಡ ಕ್ವಾರಂಟೈನ್ ಮಾಡ್ಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಸಾಗ್ತಾ ಇದೆ ಗೌತಮ್. ಎಸ್, ಇನ್ನು ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಂತಹ ವೈದ್ಯರ ಬಗ್ಗೆ ಮಾತನಾಡೋದಿದ್ರೆ ಈಗ ಸಾಮಾನ್ಯವಾಗಿ ನಾವು ನೋಡೋದಿದ್ರೆ ಎಲ್ಲರೂ ಕೂಡ PPE ಕಿಟ್ಗಳನ್ನ ಧರಿಸಿಕೊಂಡೇ ಎಲ್ಲ ರೋಗಿಗಳನ್ನ ಟ್ರೀಟ್ ಮಾಡುವಂತಹ ವಿಚಾರಗಳನ್ನ ನಾವು ಗಮನಿಸ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ ತೆಗೆದುಕೊಳ್ಳಲಾಗಿದೆ ಅಂತ ಶ್ರೀಕಾಂತ್? ಖಂಡಿತವಾಗಿ ಗೌತಮ್, ಏನಂತಂದ್ರೆ ಆ ವ್ಯಕ್ತಿಗೆ ಏನೋ ಚಿಕಿತ್ಸೆಯನ್ನು ಕೊಡ್ಬೇಕಿದ್ರೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ಏನೊಂದು ಸಿಬ್ಬಂದಿಗಳಾಗಿರ್ಬೋದು ಮತ್ತು ವೈದ್ಯರಾಗಿರ್ಬೋದು ವಹಿಸಿರುವಂತದ್ದು. ಅಂತ ಹೇಳಿದ್ರೆ ಆತ ಕ್ವಾರಂಟೈನ್ ಇಂದ ನೇರವಾಗಿ ಆಸ್ಪತ್ರೆಗೆ ಬಂದ ಬಳಿಕಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರಾಗಿರ್ಬೋದು ದಾದಿಯರಾಗಿರ್ಬೋದು ಸಾಕಷ್ಟು ಮುನ್ನೆಚ್ಚರಿಕೆ ಕೆಲವೊಂದು ಕಿಟ್ಗಳನ್ನ ಧರಿಸಿ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮಣಿಪಾಲ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಯಾವುದೇ ರೋಗಿಗಳು ಕ್ವಾರಂಟೈನ್ ಇಂದ ಹೋದ್ರು ಕೂಡ ಅಲ್ಲಿ ಪ್ರಥಮ ಬಾರಿಗೆ ಅವರ ಒಂದು ಗಂಟಲದ ಪರೀಕ್ಷೆಯು ಕೂಡ ಒಂದು ತೆಗೆಲಾಗುತ್ತೆ. ಆ ಬಳಿಕ ಅಲ್ಲಿ ಕೂಡ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಾವು ವಹಿಸ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಇದೀಗ ಮಣಿಪಾಲ ಆಸ್ಪತ್ರೆಯ ವೈದ್ಯಾಧಿಕಾರಿ ಅವರ ಮಾತಾಗಿರ್ತಕ್ಕಂಥದ್ದು. ಅವರನ್ನ ಪ್ರತ್ಯೇಕ ಕೇಂದ್ರದಲ್ಲಿ ನಾವು ಅವರನ್ನ ದಾಖಲಿಸಿಕೊಂಡು ಅವರಿಗೆ ಚಿಕಿತ್ಸೆಯನ್ನು ನೀಡಿದ್ದೇವೆ. ಎಲ್ಲಾ ರೀತಿಯ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಏನು ಸಲಹೆ ಸೂಚನೆಗಳನ್ನು ನಮಗೆ ಕೊಟ್ಟಿತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ಪಾಲಿಸಿ ನಾವು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಮತ್ತು ಅವರಿಗೆ ಚಿಕಿತ್ಸೆ ಕೊಟ್ಟಿರ್ತಕ್ಕಂತಹ ವೈದ್ಯರಾಗಿರ್ಬೋದು ದಾದಿಯರಾಗಿರ್ಬೋದು ಅವರನ್ನು ಕೂಡ ಒಂದು ಲಿಸ್ಟ್ ಅನ್ನು ತಯಾರಿಸಿ ಅವರನ್ನು ಕೂಡ ಕ್ವಾರಂಟೈನ್ಗೆ ಒಳಪಡಿಸುವ ಕೆಲಸ ಕಾರ್ಯಗಳನ್ನು ಕೂಡ ನಾವು ಈಗ ಶೀಘ್ರದಲ್ಲೇ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಮಣಿಪಾಲ ಆಸ್ಪತ್ರೆಯ ಒಂದು ಆಡಳಿತ ವೈದ್ಯಾಧಿಕಾರಿ ಇದೀಗ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಗೌತಮ್. ಎಸ್, ಇನ್ನು ಮೃತರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಏನು 2 ದಿನಗಳ ಹಿಂದೆ ಅವರು ಸಾವನ್ನಪ್ಪಿದ್ರು ಕೂಡ ರಿಪೋರ್ಟ್ ಬರದ ಕಾರಣ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿರೋದಿಲ್ಲ. ಸೊ ಇದೀಗ ರಿಪೋರ್ಟ್ ಬಂದ ಬಳಿಕ ಏನು ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಪ್ರಕಾರವೇ ಒಂದು ಅಂತ್ಯಕ್ರಿಯೆ ಮಾಡಬೇಕಾಗುತ್ತೆ. ಸೊ ಇದರ ಬಗ್ಗೆ ಏನಿದೆ ಡೀಟೇಲ್ಸ್, ಎಲ್ಲಿ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನುವಂಥದ್ದು ಶ್ರೀಕಾಂತ್ ಈಗ?
ಗೌತಮ್ ಅವರ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಒಂದು ಅಂತ್ಯಕ್ರಿಯೆ ಬಗ್ಗೆ ಏನೊಂದು ಇದುವರೆಗೂ ಕೂಡ ಸ್ಪಷ್ಟ ಒಂದು ಮಾಹಿತಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಅಂತ ಹೇಳಿದ್ರೆ ಜಿಲ್ಲಾಡಳಿತ ಮುತುವರ್ಜಿಯಲ್ಲಿ ಆ ವ್ಯಕ್ತಿ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತಕ್ಕಂಥದ್ದು ಏನೋ ಒಂದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ನಾವು ಇಲ್ಲಿ ಗಮನಿಸಿದಂತೆ ಸಾಕಷ್ಟು ಅಂತ ಹೇಳಿ ಬೆಳಗಿನಿಂದಲೂ ಕೂಡ ಆ ಎಲ್ಲ ಪ್ರಕ್ರಿಯೆಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ನಡೀತಾಗಿರ್ತಕ್ಕಂಥದ್ದು. ಮತ್ತೆ ಯಾರು ಕೂಡ ಆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಇಲ್ಲ. ನಾವು ಕೇಳಿದ್ರು ಕೂಡ ಜಾಸ್ತಿಯಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಇಲ್ಲ. ಆದ್ರೆ ಸಂಜೆ ಹೊತ್ತಿನ ಅಂತ ಹೇಳಿದ್ರೆ ಈ ಒಂದು ರಾತ್ರಿ ಹೊತ್ತಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಇದೀಗ ಏನೊಂದು ಮಣಿಪಾಲ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಯಾವುದೇ ಕೂಡ ಸ್ಪಷ್ಟತೆಯನ್ನು ಕೂಡ ಮಾಧ್ಯಮಗಳಿಗೆ ಯಾರು ಕೂಡ ಇದುವರೆಗೆ ಕೊಟ್ಟಿಲ್ಲ ಕೂಡ ಗೌತಮ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಸುದೀರ್ಘ ಮಾಹಿತಿಗಾಗಿ. ಎಸ್, ಇದು ಉಡುಪಿ ಜಿಲ್ಲೆ ನಿರೀಕ್ಷೆ ಮಾಡಿರದಂತಹ ಆಘಾತ. ಮುಂಬೈನಿಂದ ಬಂದಿದ್ದಂತಹ ವ್ಯಕ್ತಿಯಲ್ಲಿ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಉಡುಪಿ ಜಿಲ್ಲೆಯಲ್ಲೂ ಕೂಡ ಕೊರೋನಾ ಸಾವಿನ ಪ್ರಕರಣ ದಾಖಲಾಗಿದೆ. ಇಷ್ಟು ದಿನಗಳ ಕಾಲ ನೆಮ್ಮದಿಯನ್ನ ಕಂಡಿತ್ತು. ಆಲ್ಮೋಸ್ಟ್ 47 ದಿನಗಳ ಬಳಿಕ ನಿನ್ನೆ 6 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿತ್ತು. ಇವತ್ತು ಇನ್ನೂ ಕೆಲವೊಂದು ಹೈ ರಿಸ್ಕ್ ಪ್ರಕರಣಗಳ ರಿಪೋರ್ಟ್ಗಳು ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆ ರಿಪೋರ್ಟ್ಗಳು ಇನ್ನೂ ಕೂಡ ಕೈ ಸೇರಬೇಕಾದಂತಹ ಅನಿವಾರ್ಯತೆ ಇದೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಬರುವಂತಹ ಚಾನ್ಸಸ್ ಇರುವಂಥದ್ದು. ಅದರ ಮಧ್ಯೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಕವಾಗಿ ಕುತೂಹಲಗಳಿತ್ತು. ಅಂದ್ರೆ 2 ದಿನಗಳ ಹಿಂದೆ ಇವರು ಹೃದಯಾಘಾತಕ್ಕೆ ತುತ್ತಾಗಿ ಮೃತಪಟ್ಟಿದ್ರು. ಆ ಸಂದರ್ಭದಲ್ಲೇ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು, ರಿಪೋರ್ಟ್ಗಾಗಿ ವೇಟ್ ಮಾಡಲಾಗಿತ್ತು. ಇವತ್ತು ಸಂಜೆ ವೇಳೆಗೆ ರಿಪೋರ್ಟ್ ಲಭಿಸಿರುವಂಥದ್ದು. ಆ ವರದಿಯಲ್ಲಿ ಆ ವ್ಯಕ್ತಿ ಕೂಡ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರಗಳು ದೃಢಪಟ್ಟಿದೆ. ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಕೋವಿಡ್-19 ಸಾವಿನ ಪ್ರಕರಣ ದಾಖಲಾಗಿದೆ. ಸೊ ಇದೀಗ ಚಿಕಿತ್ಸೆ ನೀಡಿದಂತಹ ಕೆಎಂಸಿಯ ಕೆಲ ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ಕ್ವಾರಂಟೈನ್ ಆಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಣಿಪಾಲ ಕೆಎಂಸಿ ವೈದ್ಯಕೀಯ ಅಧೀಕ್ಷಕರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕೊರೋನಾಗೆ 5 ಬಲಿಯಾಗಿದೆ. ಈ ಒಂದು ವಿಚಾರವನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂತಹ ಆಗ್ರಹವನ್ನ ಮಾಜಿ ಸಚಿವ ಯುಟಿ ಖಾದರ್ ಅವರು ಮಾಡಿದ್ದಾರೆ.
ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಪಾಸಿಟಿವ್ ಆದ 3 ದಿನಗಳಲ್ಲಿ ಸೋಂಕಿತರು ಸಾಯ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಜನರ ಜೀವಕ್ಕೆ ಬೆಲೆಯೇ ಇಲ್ವಾ? ಜನರು ಸಾವಿಗೆ ಈಡಾಗ್ತಾ ಇರೋದಕ್ಕೆ ಕಾರಣಗಳೇನು? ಇದನ್ನ ಆರೋಗ್ಯ ಇಲಾಖೆ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಒಬ್ಬ ಸೋಂಕಿತ ಸತ್ರೆ 150 ಜನರಿಗೆ ಸೋಂಕು ತಗುಲುತ್ತೆ. ಇದು ವೈದ್ಯಕೀಯ ಅಧ್ಯಯನದಿಂದ ದೃಢಪಟ್ಟಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಮೂಲವನ್ನೇ ಪತ್ತೆ ಹಚ್ಚೋದಿಕ್ಕೆ ಆಗಿಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಜಿಲ್ಲಾಡಳಿತಕ್ಕೆ ಸ್ಪಷ್ಟತೆಯೇ ಇಲ್ಲ ಅನ್ನುವಂತಹ ಆರೋಪವನ್ನ ಇಲ್ಲಿ ಮಾಡಿರುವಂತದ್ದು ಯುಟಿ ಖಾದರ್ ಅವರು. ಅದರ ಜೊತೆಗೆ ಜನರಿಗೆ ತಿನ್ನಲು ಕಿಟ್ ಕೊಟ್ರೆ ವೈರಸ್ ಹೋಗೋದಿಲ್ಲ, ವೈರಸ್ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎನ್ನುವಂತಹ ಆರೋಪವನ್ನ ಇಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಅವರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಪ್ರದೇಶದಲ್ಲಿ ಪ್ರಾರಂಭಿಕ ನಮ್ಮ ಕೇಸ್ ಅತ್ಯಂತ ಕಡಿಮೆ ಇರುವಾಗ, ಕಡಿಮೆ ಇರುವ ಕೇಸ್ ಸಂದರ್ಭದಲ್ಲಿ ನಾವು 5 ಜನ ಕಲ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಇದೊಂದು ತಮಾಷೆಯಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತೆಕ್ಕೊಳ್ಬಾರ್ದು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅಷ್ಟು ಸುಲಭದಲ್ಲಿ ಇದು ಬಂದಿದೆ, ತೀರಿ ಹೋಗಿದ್ದು ಹೆಣಿಸ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಕೇಸಸ್ ಬಹಳಷ್ಟು ಕಡಿಮೆ ಇದೆ. ಕಡಿಮೆ ಇದ್ದ ಕೇಸ್ಗಳಲ್ಲಿ ಇಷ್ಟು ಕೇಸ್ಗಳಲ್ಲಿ ನಾವು 5 ಜನ ಇವತ್ತು ತೀರುವ ಒಂದು ಪರಿಸ್ಥಿತಿ ಇದ್ರೆ ಸರ್ಕಾರ ಜಿಲ್ಲಾಡಳಿತ ಬಹಳ ಗಂಭೀರದಿಂದ ಅದರ ಬಗ್ಗೆ ಆಲೋಚನೆ ಇವತ್ತು ಮಾಡಬೇಕು. ಯಾಕೆ ಎಲ್ಲಿ ಇವತ್ತು ಲೋಪದೋಷ ಏನ್ ಆಗ್ತಾ ಇದೆ, ಯಾಕಾಗಿ ಒಂದು ವೈರಸ್ ಇಂದ ತೀರಿ ಹೋಗುವಂತ ಸಂದರ್ಭಕ್ಕೆ ಇವತ್ತು ಬರ್ತಾರೆ? ಕಂಟಿನ್ಯೂಸ್ ಆಗಿ ಯಾರೆಲ್ಲ ಇವತ್ತು ನಮ್ಗೆ ಬರ್ತದೆ, ಇವತ್ತು ಪಾಸಿಟಿವ್ ಅಂತ ಬರ್ತದೆ, 3 ದಿವಸ ಆಗ ತೀರಿ ಹೋಗುದಂತ ಸುದ್ದಿ ಬರ್ತದೆ. ಯಾಕೆ ಆಗುದಿಲ್ಲ? ಹಾಗಾದ್ರೆ ಜೀವಕ್ಕೆ ಒಂದು ಮೌಲ್ಯವಿಲ್ವಾ, ವ್ಯಾಲ್ಯೂ ಇಲ್ವಾ ಜೀವಕ್ಕೆ? ನಮ್ಮ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮೆಡಿಕಲ್ ಕೇರ್, ಇಷ್ಟೆಲ್ಲ ವೈದ್ಯರು ತಂಡ, ಇಷ್ಟೆಲ್ಲ ಸಿಸ್ಟಮ್ ಇರುವಾಗ ಈ ರೀತಿ ಪರಿಸ್ಥಿತಿ ಆದ್ರೆ ಇನ್ನು ಅತ್ಯಂತ ಗ್ರಾಮೀಣ ಮಟ್ಟದ ಹಿಂದುಳಿದ ಪ್ರದೇಶದಲ್ಲಿ ಬಂದು ಏನು ಪರಿಸ್ಥಿತಿ ಆಗಬಹುದು? ಸೊ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ತಮಾಷೆಯಾಗಿ ಲೈಟ್ ಆಗಿ ತಗೊಳ್ಳಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕೆ ಆಗಿದೆ ಅದು ಅಂತ ವಿವರಣೆ ಜನರಿಗೆ ಅದು ತಿಳಿಸಬೇಕು. ಕರ್ನಾಟಕ ರಾಜ್ಯದ ಡೇಟಾ ಮಾನಿಟರಿಂಗ್ ಸೆಂಟರ್ಸ್ ಇದೆ, ICMR ಇದೆ, ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡ್ಲಿ, ವಾಟ್ ಇಸ್ ದ ರೀಸನ್ ಅಂತೇಳಿ, ಎಷ್ಟೇ ಜನರಿಗೆ ಇಫೆಕ್ಟ್ ಆಗ್ತದೆ, ಹೇಗೆ ಆಗ್ತದೆ ಅಂತೇಳಿ ಸ್ಪಷ್ಟವಾದ ಯಾವುದೊಂದು ರಿಪೋರ್ಟ್ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ನಮ್ಮ ರಿಪೋರ್ಟ್ ಕೇಳಿದೆ, ಎಷ್ಟು ಏನ್ ರಿಪೋರ್ಟ್ ನಮ್ಮಲ್ಲಿ ಇದೆ, ಎಷ್ಟು ಜನ ಟೆಸ್ಟ್ ಆಯಿತು, ಎಷ್ಟು ಜನ ನೆಗೆಟಿವ್, ಎಷ್ಟು ಜನ ಪಾಸಿಟಿವ್, ಎಷ್ಟು ಜನ ಸಾತ್ರ, ಮುಗೀತು. ಇಲ್ಲಿಗೆ ಮುಗೀತಾ? ಎಲ್ಲಿಗೆ ನಿಗ್ರಹ ಆಗ್ತದಾ? ಇಲ್ಲ ಮದ್ದು ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಉಂಟು ಇದರಿಂದ? ನಾವು ಪ್ರತಿಪಕ್ಷವಾಗಿ ಟೀಕೆ ಮಾಡೋದು ಟೀಕೆ ಅಲ್ಲ, ನಮ್ದೊಂದು ವ್ಯಾಕ್ಸಿನ್ ತರ ಪ್ರಿವೆಂಟ್ ಮಾಡಲಿಕ್ಕೆ. ವಾಟ್ ಎವರ್ ಅಪೋಸಿಷನ್ ನಮ್ದು ಏನೇ ಹೇಳಿಕೆ ಇದ್ರು ಕೂಡ ನಾವು ಅದನ್ನು ರಾಜಕೀಯವಾಗಿ ಟೀಕೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಇಟ್ ಇಸ್ ಲೈಕ್ ಅ ವ್ಯಾಕ್ಸಿನ್. ಹೇಗೆ ನಾವು ವೈರಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ವ್ಯಾಕ್ಸಿನ್ ಬೇಕಾ, ಅದೇ ಸರ್ಕಾರವನ್ನು ಕೂಡ ಕೆಲಸ ಮಾಡಿಸ್ಲಿಕ್ಕೆ ಇವತ್ತು ನಮ್ದು ವ್ಯಾಕ್ಸಿನ್ ಕೊಟ್ಟಾಗ ನಾವು ಪ್ರೀತಿಯಿಂದ ಕೊಡುವಂತ ವ್ಯಾಕ್ಸಿನ್ ಇದೆಲ್ಲ ಕೂಡ ನರ್ಸಸ್ ಪೇಷಂಟ್ಗಳಿಗೆ ಇಂಜೆಕ್ಷನ್ ಕೊಡ್ತಾರೆ. ಆ ರೀತಿ ನಮ್ಮದೊಂದು ಇಟ್ಸ್ ವ್ಯಾಕ್ಸಿನ್ ಅಂತ ಎನಿಸ್ಕೊಳ್ಬೇಕು. ಇದಕ್ಕೆ ರಾಜ್ಯಕ್ಕೆ ಟೀಕೆ ಅಂತ ಎನಿಸ್ಕೊಳ್ಳೋದು ಬೇಡ, ಸಕಾರಾತ್ಮಕವಾದ ತಗೊಳ್ಬೇಕು. ಇವತ್ತೊಂದು ಯಾವುದೇ ಒಂದು ವಿಚಾರ ಆದಾಗ ದೇ ಶುಡ್ ಬಿ ರಿಪೋರ್ಟ್, ಅನಾಲಿಸಿಸ್ ರಿಪೋರ್ಟ್. ಈ ರಿಪೋರ್ಟ್ ಪ್ರಕಾರ ಏನು, ಇಷ್ಟು ವರ್ಗದ, ಇಷ್ಟು ಪ್ರಾಯದವರಿಗೆ ಎಫೆಕ್ಟ್ ಆಗಿ ಇವ್ರು ತೀರಿ ಹೋಗ್ತಾರೆ, ಇಷ್ಟು ವರ್ಗದವರಿಗೆ ಸಿಕ್ಕಿದ್ದು ಎಲ್ಲದರಲ್ಲೂ ಇವತ್ತು ಇನ್ಫೆಕ್ಟೆಡ್ ಆಗ್ತಾರೆ. ಒಂದು ಪೇಷಂಟ್ ಸತ್ತ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಪ್ರಕಾರ 150 ಜನರಿಗೆ ಇನ್ಫೆಕ್ಟೆಡ್ ಆಗಿದೆ ಅಂತ ಅರ್ಥ, ಮೆಡಿಕಲ್ ಸೈನ್ಸ್ ಪ್ರಕಾರ. ಒಂದು ಪೇಷಂಟ್ ಸತ್ತ ಅಂತ ಹೇಳಿದ್ರೆ 100 ರಿಂದ 150 ಜನರಿಗೆ ಇನ್ಫೆಕ್ಟೆಡ್ ಆಗಿ ಸೈಲೆಂಟ್ ವೈರಸ್ ಕಮ್ಯುನಿಕೇಟರ್ ವಿದಿನ್ ದ ಸೊಸೈಟಿ ಅಂತ ಹೇಳಿ ಸ್ಪಷ್ಟ ಸೈನ್ಸ್, ಮೆಡಿಕಲ್ ಸೈನ್ಸ್ ಇಟ್ ಇಸ್. ಈ ಅನಾಲಿಸಿಸ್ ರಿಪೋರ್ಟ್ ತಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸ ಮಾಡ್ಬೇಕಲ್ಲ. ನಾವು ಬರೀ ಇವತ್ತಿನ ನಿನ್ನೆ ಬಗ್ಗೆ ಮಾತಾಡ್ತೇವೆ, ನೆಕ್ಸ್ಟ್ 30 ದಿವಸದ ಪರಿಸ್ಥಿತಿ ಏನು? ಇದೇ ರೀತಿ ಹೋದ್ರೆ ಬಹುಶಃ ಇವತ್ತು ನೀವು ಎತ್ಕೊಳ್ಳಿ, ಅಷ್ಟು ಸುಲಭ ಇದೆ, ಅಷ್ಟು ಸಣ್ಣ ವಿಚಾರ ಆಗುದಿಲ್ಲ ನೆಕ್ಸ್ಟ್ ಮಂತ್ ಆಗುವಾಗ. ಇದನ್ನು ಈಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಈಗಲೇ ಇವತ್ತು ಹೆಚ್ಚುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಖಾದರ್ ಅವರು ಮಾಡಿರುವಂತಹ ಆರೋಪ ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 5 ಸಾವಿನ ಪ್ರಕರಣಗಳು ಸಂಭವಿಸಿದೆ. ಅಂದರೆ ಪಾಸಿಟಿವ್ ಬಂದಿರುವಂತಹ ಹಿರಿಯ ಜೀವಗಳೆಲ್ಲವೂ ಕೂಡ ಬಲಿ ಆಗ್ತಾ ಇದೆ ಅನ್ನುವಂಥದ್ದು.
ಆದರೆ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬಹುದು, ಅಂದರೆ ಈವರೆಗೆ ಮೃತಪಟ್ಟಿರುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಇನ್ನಿತರ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಕೂಡ ಬಳಲ್ತಾ ಇದ್ರು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಇನ್ನು ಯು ಟಿ ಖಾದರ್ ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದರೆ, ಮಂಗಳೂರಿನಲ್ಲಿ ಜನರ ಜೀವಕ್ಕೆ ಬೆಲೆಯೇ ಇಲ್ವಾ ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಡಳಿತ ಇದನ್ನ ತಮಾಷೆಯಾಗಿ ತೆಗೆದುಕೊಳ್ಳಬಾರದು, ಜನರು ಸಾವಿಗೆ ಈಡಾಗೋದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನ ಹೇಳಬೇಕು, ಆರೋಗ್ಯ ಇಲಾಖೆ ಈ ಬಗ್ಗೆ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ಯು ಟಿ ಖಾದರ್ ಅವರು ಮಾಡಿರುವಂತಹ ಆಗ್ರಹಗಳು. ಅಂದ್ರೆ ಖಾದರ್ ಅವರು ಹೇಳಿರುವಂತಹ ಮತ್ತು ಕೆಲವೊಂದು ವಿಚಾರಗಳನ್ನ ಗಮನಿಸಿದ್ರೆ, ಒಬ್ಬ ಸೋಂಕಿತ ಸತ್ರೆ 150 ಜನರಿಗೆ ಸೋಂಕು ಬಂದಿದೆ ಎನ್ನುವಂತಹ ಅರ್ಥ, ಇದು ವೈದ್ಯಕೀಯ ಅಧ್ಯಯನದಿಂದ ದೃಢಪಟ್ಟಿದೆ ಎನ್ನುವಂತಹ ವಿಚಾರಗಳನ್ನ ಕೂಡ ಇಲ್ಲಿ ಹೇಳಿದ್ದಾರೆ ಖಾದರ್ ಅವರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿನ ಮೂಲ ಏನಿದೆ ಅದನ್ನ ಪತ್ತೆ ಹಚ್ಚೋದಿಕ್ಕೆ ಇನ್ನೂ ಇದುವರೆಗೂ ಕೂಡ ಆಗಿಲ್ಲ, ಇನ್ನೂ ಕೂಡ ಕಾಲಾವಕಾಶವನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ವಿಚಾರದಲ್ಲೂ ಕೂಡ ಇಲ್ಲಿ ಜಿಲ್ಲಾಡಳಿತಕ್ಕೆ ಸ್ಪಷ್ಟತೆ ಇಲ್ಲ ಎನ್ನುವಂತಹ ವಿಚಾರಗಳನ್ನ ಇಲ್ಲಿ ಖಾದರ್ ಅವರು ಹೇಳ್ತಾ ಇರುವಂತದ್ದು. ಇನ್ನು ಜನರಿಗೆ ಕೇವಲ ತಿನ್ನೋದಿಕ್ಕೆ ರೈಸ್ ಕೊಟ್ರೆ ಸಾಕಾಗೋದಿಲ್ಲ, ಅವರಿಗೆ ಅಂದ್ರೆ ಅದರಿಂದ ವೈರಸ್ ಹೋಗೋದಿಲ್ಲ, ಆದರೆ ವೈರಸ್ ನಿಯಂತ್ರಣಕ್ಕೆ ಇಲ್ಲಿ ಜಿಲ್ಲಾಡಳಿತ ಕ್ರಮವನ್ನೇ ತೆಗೆದುಕೊಂಡಿಲ್ಲ ಎನ್ನುವಂತಹ ಆರೋಪಗಳು ಇಲ್ಲಿ ಯು ಟಿ ಖಾದರ್ ಅವರು ಮಾಡಿರುವಂಥದ್ದು.
ಮಂಗಳೂರಿನಲ್ಲಿ ನಿನ್ನೆ ಕಂಡು ಬಂದಿರುವಂತಹ ಗುಡ್ಡಕೊಪ್ಪಲ ಮೂಲದ ಮಹಿಳೆಗೆ ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಜೆ ಆಸ್ಪತ್ರೆ ವಿರುದ್ಧ ಅಪಪ್ರಚಾರಗಳು ನಡೀತಾ ಇದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆ ವತಿಯಿಂದ ಈಗ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿ ಒಂದು ಸ್ಪಷ್ಟೀಕರಣವನ್ನ ಕೊಡಲಾಗಿದೆ. ಅಂದ್ರೆ ಆ ಒಂದು ಮಹಿಳೆಗೆ ಒಂದು 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವ್ಯಾಪಕವಾಗಿ ಸುಳ್ಳು ಮಾಹಿತಿಗಳು, ವದಂತಿಗಳು, ಅಪಪ್ರಚಾರಗಳಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಯಾರು ಕೂಡ ಕಿವಿಗೊಡಬಾರದು ಅನ್ನುವಂತಹ ಒಂದು ವಿಚಾರವನ್ನ ಆಸ್ಪತ್ರೆ ಮಾಧ್ಯಮ ಪ್ರಕಟಣೆಯ ಮೂಲಕ ಹೇಳಿದೆ. ಎಜೆ ಆಸ್ಪತ್ರೆಯಿಂದ ಈಗ ಮಾಧ್ಯಮ ಪ್ರಕಟಣೆ ಹೊರಡಿದ್ದು ಅದರಲ್ಲಿ ಹೇಳಿರುವಂತಹ ವಿಚಾರಗಳನ್ನು ನಾವು ನೋಡೋದಿದ್ರೆ, ಕೊರೋನಾ ವಿರುದ್ಧ ವೈದ್ಯಕೀಯ ಸಿಬ್ಬಂದಿಗಳು ರಾತ್ರಿ ಹಗಲು ಕಷ್ಟಪಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೋವಿಡ್ ವಾರಿಯರ್ಸ್ಗಳಾಗಿ ಅವರು ಈಗಾಗಲೇ ಗುರುತಿಸಿಕೊಂಡು ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅನೇಕ ಸವಾಲುಗಳಿದೆ. ಎಲ್ಲಾ ಸವಾಲುಗಳನ್ನು ಎದುರಿಸಿ ಅವರು ಆಸ್ಪತ್ರೆಗಳಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಅವರ ಈ ಶ್ರಮ ಏನಿದೆ, ಅವರ ಒಂದು ಕೊಡುಗೆ ಏನಿದೆ, ಅದನ್ನ ಶ್ಲಾಘಿಸುವ ಬದಲು ಸುಳ್ಳು ಮಾಹಿತಿಗಳನ್ನ ಹರಿಬಿಡುವಂತಹ ಕೆಲಸಗಳಾಗ್ತಾ ಇದೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ಪೇಷಂಟ್ ನಂಬರ್ 1009 ವೃದ್ಧೆ ಯಾರಿದ್ದಾರೆ, ಗುಡ್ಡೆಕೊಪ್ಪಲ ಮೂಲದ ವೃದ್ಧೆ, ಅವರ ವಿಚಾರದಲ್ಲಿ ಅಪಪ್ರಚಾರಗಳನ್ನ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆಸ್ಪತ್ರೆ ಬಗ್ಗೆ ಸುಳ್ಳು ಮಾಹಿತಿಗಳನ್ನ ಹರಿಯಬಿಡಲಾಗಿದೆ. ಒಂದು ಮೂಲಗಳಿಂದ ಈಗ ಕೇಳಿ ಬರ್ತಾ ಇರುವಂತಹ ಸುಳ್ಳು ಮಾಹಿತಿ ಏನು ಅಂತ ಹೇಳಿದ್ರೆ, ಆಸ್ಪತ್ರೆಯಲ್ಲಿ 40ಕ್ಕೂ ಅಧಿಕ ಪಾಸಿಟಿವ್ ಪೇಷಂಟ್ಗಳು ಇದ್ದಾರೆ ಅನ್ನುವಂಥದ್ದು. ಅದು ಸತ್ಯಕ್ಕೆ ಸಂಪೂರ್ಣವಾಗಿ ದೂರವಾಗಿರುವಂತಹ ವಿಚಾರ. ಪಾಸಿಟಿವ್ ಪ್ರಕರಣಗಳ ಬಗ್ಗೆ ಸರ್ಕಾರ ಏನು ಹೆಲ್ತ್ ಬುಲೆಟಿನ್ ಅನ್ನ ರಿಲೀಸ್ ಮಾಡುತ್ತೆ, ಅದರಲ್ಲಿ ಎಲ್ಲಾ ಮಾಹಿತಿಗಳನ್ನ ಕೂಡ ಕೊಡುತ್ತೆ. ಆದರೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಪ್ರಕರಣಗಳಿಲ್ಲ. ಯಾರು ಕೂಡ ಇಂತಹ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬಾರದು ಅನ್ನುವಂತಹ ವಿಚಾರಗಳು. ಇನ್ನು ಸರ್ಕಾರಿ ಮಾರ್ಗಸೂಚಿಗಳ ಪ್ರಕಾರ PPE ಕಿಟ್ಗಳನ್ನ ಧರಿಸಿದ್ರೆ ಆ ಸಿಬ್ಬಂದಿಗಳು ಅಂದ್ರೆ ಪಾಸಿಟಿವ್ ಕೇಸ್ಗಳನ್ನ ಅವರು ಅಟೆಂಡ್ ಮಾಡಿದ್ರೆ ಅವರು ಕ್ವಾರಂಟೈನ್ ಆಗಬೇಕಾಗಿರುವಂತಹ ಅವಶ್ಯಕತೆಗಳಿಲ್ಲ. PPE ಕಿಟ್ಗಳನ್ನ ಧರಿಸಿ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿಗಳು ಕ್ವಾರಂಟೈನ್ ಆಗಬೇಕಿಲ್ಲ. ಆದರೂ ಕೂಡ ನಾವು ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಇನ್ನು ಆ ಒಂದು ವೃದ್ಧೆ ಯಾರಿದ್ದಾರೋ, ಬಂದಿದ್ದಂತಹ ವೃದ್ಧೆ ಈಗ ಪಾಸಿಟಿವ್ ಬಂದಿರುವಂತವರು, ಅವರ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳಿರುವ 25 ಮಂದಿಯ ಮೇಲೆ ನಿಗಾವನ್ನ ವಹಿಸಿದ್ದೇವೆ ಅಷ್ಟೇ, ಕ್ವಾರಂಟೈನ್ ಮಾಡಲಾಗಿಲ್ಲ. ಇನ್ನು ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಯಾರು ಕೂಡ ಈ ಬಗ್ಗೆ ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ ಎನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ. ಇನ್ನು ಆರೋಗ್ಯ ಕಾರ್ಯಕರ್ತರಿಗೆ ಚಪ್ಪಾಳೆಯನ್ನ ಹೊಡೆದು, ಗಂಟೆಯನ್ನ ಬಾರಿಸಿ, ದೀಪ ಉರಿಸಿ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರಷ್ಟೇ ಸಾಕಾಗೋದಿಲ್ಲ. ಅವರ ಕೆಲಸಗಳನ್ನ ಅವಮಾನ ಮಾಡಬಾರದು. ಅವರ ಶ್ರಮವನ್ನ ತೆಗಳದೆ ಅವರನ್ನ ನೈಜವಾಗಿ ಶ್ಲಾಘಿಸುವಂತಹ ಕೆಲಸಗಳು ಆಗಬೇಕಾಗಿದೆ ಎನ್ನುವಂತಹ ವಿಚಾರವನ್ನ ಈ ಒಂದು ಮಾಧ್ಯಮ ಪ್ರಕಟಣೆಯ ಮೂಲಕ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಹೇಳಿರುವಂಥದ್ದು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.